ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ 2 ರೆಸಿಪಿ ತಯಾರಾಗುತ್ತೆ. ಯಾವುದು ಏನು ನನಗೂ ಕೂಡ ಕ್ಲೂ ಇಲ್ಲ, ಬಟ್ ಪ್ರತಿನಿತ್ಯ ಏನಾದರೂ ಡಿಫ್ರೆಂಟ್ ಆಗಿದ್ರೆ ಅಂತೂ ಸೂಪರ್ ಆಗಿರುತ್ತೆ. ಸೊ ಇವತ್ತು ಕೂಡ ಡಿಫ್ರೆಂಟ್ ರೆಸಿಪಿಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಮತಿ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ಕಾದಿದೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಯಾವಾಗಲೂ ಡಿಫ್ರೆಂಟ್ ಟೇಸ್ಟಿ ರೆಸಿಪೀಸ್ ಇರುತ್ತೆ. ಸೊ ಇವತ್ತು ಯಾವ ಡಿಫ್ರೆಂಟ್ ಟೇಸ್ಟಿ ರೆಸಿಪಿ ನಮಗೆ ಕಾದಿದೆ? ಇವತ್ತು ಒಂದು ಮಶ್ರೂಮ್ ಮಸಾಲ ಅಂತ ಖಾರ, ಇನ್ನೊಂದು ಗೀಯಪ್ಪ, ನೆಯ್ಯಪ್ಪ. ಅದು ನೆಯ್ಯಪ್ಪ ಅಂತಾನೆ ಹೇಳ್ಬೇಕು, ಗೀ ಅಪ್ಪ ಎಲ್ಲ ಇಲ್ಲ. ಅಪ್ಪ ಅಂದ್ರೆ ಹೇಗೆ? ನೆಯ್ಯಪ್ಪನೇ ಸರಿ ಅಲ್ವಾ? ನಮ್ಮ ದಕ್ಷಿಣ ಕನ್ನಡದದು ಅಂದ್ರೆ ಬೇರೆ ಬೇರೆ ಕಡೆ ಅದನ್ನ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಹೆಸರಿದೆ. ನಾವು ಮಾತ್ರ ಕರೆಯೋದು ನೆಯ್ಯಪ್ಪ ಅಲ್ವಾ? ಯಾಕಾದ್ರೂ ಹೇಳದ್ನಪ್ಪ ಇವ್ರ ಹತ್ರ ಅಂತ ಆಯ್ತು ಅವ್ರಿಗೆ. ಸುಮ್ಮನೆ ಕರೆಕ್ಟ್ ಆಗಿ ಮರ್ಯಾದೆ ಒಳ್ಳೇದಾಯ್ತು. ಯಾವ್ದಾದ್ರು ಗೊತ್ತಾಗಿದ್ರು ಗೊತ್ತಾಗ್ಬೇಕಲ್ವಾ? ಕರೆಕ್ಟ್, ಖುಷಿ. ಸೊ ಫಸ್ಟ್ ಮಶ್ರೂಮ್ ಮಸಾಲ. ಸೊ ಇದ್ಯಾವ್ದ್ರ ಜೊತೆಗೆಲ್ಲ? ಪೂರಿ, ಚಪಾತಿ, ದೋಸೆ, ಇಡ್ಲಿ, ಅನ್ನದ ಜೊತೆ ಎಲ್ಲರ ಜೊತೆ. ಹೌದು. ಸಾಂಬಾರ ಸ್ವಲ್ಪ ಗ್ರೇವಿ ತರ ಬರ್ತದೆ, ಡ್ರೈ ಅಲ್ಲ. ಸೊ ಸೆಮಿ ಅಂದ್ರೆ ಥಿಕ್ ಗ್ರೇವಿ. ಹೌದೌದು. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಹೇಗೆ ಸ್ಟಾರ್ಟ್ ಮಾಡುವ? ಫಸ್ಟ್ ಏನು ಮಾಡ್ತಿದ್ದೀರಿ? ಫಸ್ಟ್ ಮಶ್ರೂಮ್ ಮಸಾಲ ಮಾಡುವ. ಬಾಣಲೆ ಕೊಡಿ. ಏನು ಹಾಕಲಿ? ಎಣ್ಣೆ ಹಾಕ್ಲಾ? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸೊ ಇದು ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿದ್ರಿ. ಇಡ್ಲಿ, ದೋಸೆ, ಚಪಾತಿ, ಪೂರಿ. ಚಪಾತಿ ಪೂರಿಗಂತೂ ಆಗ್ಬೋದು, ಬಿಕಾಸ್ ಅನ್ನದ ಜೊತೆಗೂ ಆಗುತ್ತೆ ಅಂತ ಹೇಳಿದ್ರಿ. ಓಕೆ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ. ಓಕೆ. ಈ ಮಶ್ರೂಮ್ಸ್ ಈಗೆಲ್ಲ ಅಂತೂ ತುಂಬ ಸಿಗುತ್ತೆ, ಅದರಲ್ಲೂ ಕೂಡ ಎಷ್ಟು ವೆರೈಟಿ ಅಲ್ವಾ? ತುಂಬ ವೆರೈಟಿ. ವೈಲ್ಡ್ ಮಶ್ರೂಮ್ ಬೇರೆ ಇದೆ. ಸೊ ಬಟ್ ಎಲ್ಲ ಮಶ್ರೂಮ್ ಕೂಡ ಅದನ್ನು ಕುಕ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಹೌದು. ಸೊ ಅದನ್ನು ಬೇರೆ ಅದಕ್ಕೆ ಇನ್ನೊಂದು ಹೆಸರು ಗೊತ್ತಿದೆ, ನಾಯಿ ಕೊಡೆ. ಸೊ ಮಶ್ರೂಮ್ಗೆ ನಾಯಿ ಕೊಡೆ ಅಂತ ಬೇರೆ ಹೇಳ್ತಾರೆ. ಸೊ ಈ ಮಶ್ರೂಮ್ ಇದೆ ಅಲ್ವಾ, ಈ ಮಳೆ ಬಿದ್ದು ಹಾಗೆ ಸ್ವಲ್ಪ ನಿಂತಾಗ ಈ ಮಶ್ರೂಮ್ ಎದ್ದು ಬರ್ತಕೊಳ್ಳುತ್ತೆ. ಈಗೆಲ್ಲ ಈಸಿಯಾಗಿ ಫಾರ್ಮಿಂಗ್ ಕೂಡ ಮಾಡ್ತಾರೆ. ಹಾಕಿ ಈರುಳ್ಳಿ ಹಾಕ್ತೇನೆ. ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಚೂರು 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 ಹಾಕ್ತಾ ಹೋಗುವ. ಸೊ ನೀವು ಉಪ್ಪು ಹಾಕೋ ಸ್ಟೈಲ್ ಒಂದು ಡಿಫ್ರೆಂಟ್, ಅಂದರೆ ಫಸ್ಟ್ ಸ್ವಲ್ಪ, ಆಮೇಲೆ ಸ್ವಲ್ಪ, ಬಟ್ ಟೇಸ್ಟ್ ಅಲ್ಟಿಮೇಟ್ ಆಗಿ ಬರುವಾಗ ಕರೆಕ್ಟ್ ಆಗಿರ್ತದೆ ಅಲ್ವಾ? ನೋಡೋಕೆ ಜಾಸ್ತಿ ಆಗ್ತದೆ ಅಂತ ನಾವೆಲ್ಲ ಇಲ್ಲ ಹಾಗೆ ಹೀಗೆ ಒಂದ್ಸರಿ ಉದುರಿಸ್ಬಿಟ್ರೆ ಆ ಥರ
ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಜಾಸ್ತಿ ಬೇಕು. ಅಂದ್ರೆ ಅದು ಬೆಂದ ನಂತರ ಅದು ಏನು ಕ್ವಾಂಟಿಟಿಯೇ ಕೊಡಲ್ಲ, ಕಾಣುದಿಲ್ಲ ಎಂಥದಿಲ್ಲ, ಇಷ್ಟು ನಾವು ಕಟ್ ಮಾಡಿ ಇಟ್ಟರೆ ಇಷ್ಟೇ ಇಷ್ಟ ಆಗುತ್ತೆ. ಅದೇ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಕಾಣ್ತದೆ. ಈಗ ಟೊಮೆಟೊ ಹಾಕ್ತೇನೆ, ಒಂದು ದೊಡ್ಡ ಟೊಮೆಟೊ. ಈಗ ಸ್ವಲ್ಪ ಉಪ್ಪು, ಅದು ನಿಮ್ಮ ಅಂದಾಜ ಒಂದು ಯಾವ್ದಾದ್ರು ಇಂಗ್ರೀಡಿಯೆಂಟ್ ಆಗಿದ್ರೆ ಒಂದು ಇಷ್ಟು ಮತ್ತೆ ಸ್ವಲ್ಪ ಈ ತರ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ, ಆಗ ಅಲ್ಲಿಗೆ ಕರೆಕ್ಟ್ ಆಗ್ತದೆ. ಸರಿ ಹೋಗುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇದಕ್ಕೆ ಸ್ವಲ್ಪ ಅರಸಿನ ಹಾಕುವ. ಈ ಮಶ್ರೂಮ್ ಗೀ ರೋಸ್ಟ್ ಕೂಡ ಹಾಂ, ತುಂಬಾ ಚೆನ್ನಾಗುತ್ತೆ. ತುಂಬ ವೆರೈಟೀಸ್ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ, ತುಂಬಾ ವೆರೈಟಿ ಮಾಡಬಹುದು. ಹೌದು. ಈ ಗೀ ರೋಸ್ಟ್ ಎಸ್ಪೆಷಲಿ ನಮ್ಮ ಈ ನಾನಾಸ್ ಮಸಾಲಾರವರ ಇದು ಅಂತೂ ಕುಂದಾಪುರ ಚಿಕನ್ ಮಸಾಲ, ಗೀ ರೋಸ್ಟ್ ಮಸಾಲ ಇದೆ. ಅದರಿಂದ ನೀವು ಅದರದ್ದು ಸ್ವಲ್ಪ ಹಾಕಿ ನೀವು ಈ ಥರ ಮಾಡಿದ್ರೆ, ಅದರಲ್ಲೂ ಈ ಕೇಸಿ ಗೀ ಇರಬೇಕು, ಅದನ್ನು ಹಾಕಿ ನೀವು ಮಾಡ್ತಾ ಇದ್ರೆ ಅಂತೂ ಹಾ 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 ಆ ಪರಿಮಳಕ್ಕೆ ಇನ್ನಷ್ಟು ತಿನ್ನಬೇಕು ಅನಿಸುತ್ತೆ. ಸೊ ಎರಡು ಕಾಂಬಿನೇಷನ್, ಕೇಸಿ ಗೀನೂ ಆಯಿತು, ಹಾಗೆ ಅದ್ರ ಜೊತೆಗೆ ಈ ನಾನಾ ಮಸಾಲನೂ ಆಯಿತು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೀಗ ಟೊಮೆಟೊ ಸಾಫ್ಟ್ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಮಶ್ರೂಮ್ ಹಾಕುವ. ಇದರಲ್ಲಿ ಬಹುಶಃ ಒಂದು ಫುಲ್ ಪ್ಯಾಕೆಟ್ ಮಶ್ರೂಮ್. ಹೌದು, ಒಂದು ಪ್ಯಾಕೆಟ್ ಮಶ್ರೂಮ್ ಉಂಟು. ಈಗ ಪುನಃ ಉಪ್ಪು ಹಾಕಬೇಕು. ಈಗ ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಅಂದರೆ ಅದು ಎಲ್ಲ ಹೀರ್ಕೋಬೇಕು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಟೈಮಲ್ಲಿ ಹಾಕ್ತೀರಾ, ಅದು ಫಸ್ಟ್ ಹಾಕಿದ್ರೆ ಬೆಟರಾ? ಹೇಗೆ ಬೇಕಾದ್ರೂ ಹಾಕ್ಬೋದು, ಫಸ್ಟ್ ಹಾಕ್ಬೋದು, ಟೊಮೆಟೊ ಹಾಕುವಾಗ ಕೂಡ ಹಾಕ್ಬೋದು, ಮತ್ತು ಈಗ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಇದನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೀವಲ್ವಾ, ಆಗ ಅದನ್ನು ಫ್ರೈ ಆಗ್ತದೆ ಅದರಲ್ಲಿ. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಫಸ್ಟ್ ಹಾಕಿದ್ರೆ ಬೇರೆ ಟೇಸ್ಟ್, ಆಮೇಲೆ ಹಾಕಿದ್ರೆ ಬೇರೆ ಟೇಸ್ಟ್. ಆಗುಂಟಾ? ಅದೊಂದು ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದಲ್ಲ, ಯಾವುದು ಯಾವ ಟೈಮಲ್ಲಿ ಹಾಕಬೇಕು ಅದು ಕೂಡ ಇದೆ. ಕರೆಕ್ಟ್. ಆ ರೀತಿ ಮಾಡ್ಕೊಳ್ಳುವಾಗ ನೀವು ಈಗ ಹಾಕಿದ್ರೆ ಅದು ಜಿಂಜರ್ ಗಾರ್ಲಿಕ್ದು ಅರೋಮಾ ಇರ್ತದೆ. ಫಸ್ಟೇ ಹಾಕಿದ್ರೆ ಅದು ಆಯಿಲಲ್ಲಿ ಬ್ಲೆಂಡ್ ಆಗುತ್ತೆ. ಈಗ ನನಗೆ ಇದಕ್ಕೆ ನಾನಾ ಅವರದ್ದು ಚಿಕನ್ ಮಸಾಲ ಬೇಕು. ಸೊ ನಾನಾರವರ ಕುಂದಾಪುರ ಚಿಕನ್ ಮಸಾಲ. ಒಂದು ಚಿಕನ್ನೇ ಮಾಡ್ಬೇಕಂತ ಇಲ್ಲ, ಯಾವುದಕ್ಕೂ ಕೂಡ ಆಗುತ್ತೆ. ಹಾಕ್ಲಾ ಇಷ್ಟು? ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ಸ್ವಲ್ಪ ಹಾಕಿ. ಸಾಕು, ಇನ್ನು ಸಾಕು. ಇದು ಮಸಾಲ ಹಾಕಿದ್ರೆ ಬೇರೆ ಏನು ಮಸಾಲ ನೀವು ಹಾಕ್ಬೇಕಂತ ಇಲ್ಲ. ಇದರಲ್ಲಿ ತುಂಬಾ ವೆರೈಟೀಸ್ ಮಾಡ್ಲಿಕ್ಕೆ ಆಗ್ತದೆ. ಸೋಯಾ ಪಲಾವ್ ಮಾಡಿದೆ ಮೊನ್ನೆ, ಭಾರಿ ಒಳ್ಳೇದು ಬಂತು. ಇದೇ ಮಸಾಲದಲ್ಲಿ ಸೋಯಾ ಸುಕ್ಕ ಮಾಡಿದೆ, ಅದಕ್ಕೂ ಸೇಮ್ ಇದೇ ಮಸಾಲ. ಹೌದು, ನಾನು ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಪಲಾವ್ ಮಾಡಿದೆ. ಇದೆ ಟೊಮೆಟೊ ಆನಿಯನ್ ಹಾಕಿ, ಬೇರೆ ಏನು ಮಸಾಲ ಹಾಕ್ಲಿಲ್ಲ, ಇದೇ ಮಸಾಲ ಹಾಕಿದೆ, ಭಾರಿ ಒಳ್ಳೇದು ಬಂತು. ಮತ್ತೆ ಎಗ್ ಮಸಾಲ ಅದಕ್ಕೂ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನೀವು ಆಮ್ಲೆಟ್ ಮಾಡಿದ್ರೆ ಉಪ್ಪು ಹಾಕಿ ಅದರ ಮೇಲೆ ಇದನ್ನು ಒಂದು ಅರ್ಧ ಸ್ಪೂನಿಗೆ ಹಾಕಿ ಉಲ್ಟಾ ಮಾಡಿದ್ರೆ ಅದು ಭಾರಿ, ನನ್ನ ಮಗನಿಗೆ ಭಾರಿ ಇಷ್ಟ ಆಗಿದೆ ಅದು. ಹಾಗೆ ಮಾಡಬೇಕು. ಇಷ್ಟೆಲ್ಲ ವೆರೈಟಿ, ತುಂಬಾ ವೆರೈಟೀಸ್ ಮಾಡಬಹುದು. ಪೌಡರ್ ಎಷ್ಟೆಲ್ಲ ವೆರೈಟಿ. ಖಾಲಿ ಚಿಕನ್ ಮಸಾಲ ಅಂದ್ರೆ ಚಿಕನ್ನಿಗೆ ಮಾತ್ರ ಅಲ್ಲ, ಅದು ಎಲ್ಲದಕ್ಕೂ ಆಗ್ತದೆ. ನೀವೇ ನನ್ನ ಜಾಬ್ ಕಿತ್ಕೊಳ್ತೀರಾ ಏನು? ಇಲ್ಲಪ್ಪ, ಇಲ್ಲ. ನಾನು ಹೇಳ್ಬೇಕದೆಲ್ಲ ನೀವೇ ಹೇಳ್ತಾ ಇದ್ದೀರಿ. ಬಟ್ ಖುಷಿ ಅನ್ಸುತ್ತೆ ಅಲ್ವಾ? ಅಲ್ಲ, ಒಳ್ಳೇದುಂಟು ಮಸಾಲೆ, ನಿಜವಾಗ್ಲೂ ಒಳ್ಳೇದು. ಕೂಡ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ನೀವು ಸಾಂಬಾರ್ ಮಾಡಿ ಏನೇ ಮಾಡಿದ್ದೀನಿ, ಬಟ್ ಪುಲಾವ್ ಒಂದು ಟ್ರೈ ಮಾಡಲಿಲ್ಲ. ಮಾಡಿ ಒಳ್ಳೇದಾಗ್ತದೆ. ಬೇರೆ ಯಾವುದು ಮಸಾಲ ಬೇಡ, ಖಾಲಿ ಇದನ್ನೇ ಹಾಕಿದ್ರೆ ಸಾಕು. ಎಕ್ಸ್ಟ್ರಾ ಧನಿಯಾ ಪೌಡರ್ ಎಂತ ಬೇಡ. ವೆರಿ ಗುಡ್. ಈರುಳ್ಳಿ ಟೊಮೆಟೊ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇದನ್ನು ಹಾಕಿದ್ರೆ ಭಾರಿ ಒಳ್ಳೆ ಬರ್ತದೆ. ಖಂಡಿತ ನಾಳೆನೇ ಟ್ರೈ ಮಾಡ್ತೀವಿ. ಮಾಡಿ. ಚೂರು ನೀರು ಹಾಕಬೇಕು ಈಗ ನಮಗೆ. ಹಾಕ್ಲಾ? ಹಾಕಿ. ಸಾಕು, ಪಕ್ಕ ಬೇಯ್ತಾ ಇದೆ ಅದು. ಮಶ್ರೂಮ್ ಬೇಯೋದಕ್ಕೆ ಹೆಚ್ಚು ಹೊತ್ತೇ ಬೇಡ, ಹೆಚ್ಚು ಹೊತ್ತು ಬೇಡ. ಸೊ ಇದೇ ಮಸಾಲೆಗೆ ಈ ಥರ ನೀವೆಲ್ಲ ಮಾಡಿದ್ರಿ, ಇದಕ್ಕೆ ಏನಾದರೂ ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ಮಶ್ರೂಮ್ ಸುಕ್ಕ ಆಗ್ತದೆ. ಅಷ್ಟೇ. ಅಂದರೆ ಗ್ರೇವಿ ಬೇಕಿದ್ರೆ ಗ್ರೇವಿ, ಸುಕ್ಕ ಬೇಕಿದ್ರೆ ಸುಕ್ಕನೂ ಮಾಡಿಕೊಳ್ಬೋದು.
ಇನ್ನೊಂದು ಸ್ಪೆಷಾಲಿಟಿ ಏನು ಇದರದ್ದು ಅಂತ ಹೇಳಿದ್ರೆ ನಾನಾ ಮಸಾಲದು ಇದು ಎಲ್ಲ ಡ್ರೈ ಫ್ರೈ ಮಾಡಿ ಪುಡಿ ಮಾಡಿದ್ದು. ಹಾಗಾಗಿ ಅದು ಬೇಗ ಹಾಳಾಗುದಿಲ್ಲ. ಸ್ವಲ್ಪ ಏನಾದರೂ ನಾವು ಫ್ರೈ ಮಾಡುವಾಗ ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ನಾವು ಫ್ರೈ ಮಾಡಿ ಅದನ್ನು ಸ್ಟೋರ್ ಮಾಡ್ತೀನಿ ಅಂದರೆ ಶೆಲ್ಫ್ ಲೈಫ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇದರದ್ದು ಶೆಲ್ಫ್ ಲೈಫ್ ಕೂಡ ತುಂಬ ಜಾಸ್ತಿ ಇದೆ. ಈಗ ಇದು ನಮ್ಮದು ರೆಡಿ ಆಯಿತು, ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕುವ. ಆರಾಮ ಸೂಪರ್ ಬರ್ತಾ ಇದೆ ಮಸಾಲದ್ದು ಅಲ್ಲ. ಮಧ್ಯಾಹ್ನದ ಹೊತ್ತಿಗೆ ನೀವು ಈ ಥರ ಎಲ್ಲ ಮಾಡಿಕೊಟ್ರೆ ಹಸಿವು ಜಾಸ್ತಿ ಮಾಡುತ್ತೆ. ಗ್ಯಾಸ್ ಆಫ್ ಮಾಡ್ತೀನಿ. ಸಾಕು. ಈಗ ಓಕೆ, ಈಗ ನಾವು ಸರ್ವ್ ಮಾಡುವ. ಬಿಸಿ ಬಿಸಿಯಾದ ಮಶ್ರೂಮ್ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್. ಅರೋಮ ಅಂತೂ ಸೂಪರಾಗಿ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಚಪಾತಿ ಪೂರಿ ಏನಾದರೂ ಇದ್ರೆ ಅಂತೂ ಆಸಮ್. ಸೊ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅರೋಮ ಅಂತೂ ಸಖತ್ತಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಆದಂಥ ಮಶ್ರೂಮ್ ಮಸಾಲ ತಯಾರಾಗಿದೆ. ಒಳ್ಳೆ ಆರೋಮ್ಯಾಟಿಕ್. ಮಧ್ಯಾಹ್ನ ಊಟದ ಟೈಮಲ್ಲಿ ದಿಢೀರಂತ ಕೂಡ ಮಾಡ್ಬೋದು. ಆ್ಯಂಡ್ ಈ ಥರ ರುಚಿಯಾಗಿರುವಾಗಂತೂ ಮನೆಯವರನ್ನೆಲ್ಲ ಊಟಕ್ಕೆ ಬನ್ನಿ ಅಂತ ಕರಿಬೇಕು ಅಂತಲೇ ಇಲ್ಲ, ತಂತಾನೇ ಓಡ್ಬರ್ತಾರೆ. ಸೊ ಹೇಗೆ ತಯಾರಿಸೋದು ಇದನ್ನು ಮತ್ತೆ ಮಶ್ರೂಮ್ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಮಶ್ರೂಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸಿ. ಮಶ್ರೂಮ್ ಸ್ವಲ್ಪ ಬೆಂದ ನಂತರ ಕುಂದಾಪುರ್ ಚಿಕನ್ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ರುಚಿಯಾದ ಮಶ್ರೂಮ್ ಮಸಾಲ. ಬಿಸಿಯಾದಂಥ ಮಶ್ರೂಮ್ ಮಸಾಲ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ನೆಯ್ಯಪ್ಪ. ನಮ್ಮ ಊರಿನ ನೆಯ್ಯಪ್ಪ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ಯಾವ ರೆಸಿಪಿ ಬನ್ನಿ. ಮೇಡಮ್ ನಯ್ಯಪ್ಪ ಎಲ್ಲ ತಯಾರಿ ಮಾಡ್ಕೊಂಡಾಯ್ತಾ? ಎಲ್ಲ ರೆಡಿ ಇದೆ. ಎಲ್ಲ ರೆಡಿ. ಸೊ ಇನ್ನು ತಡೆ ಯಾಕೆ, ಸ್ಟಾರ್ಟ್ ಮಾಡೋದೆಲ್ಲ ಮಾಡುದೆ. ಎಸ್, ಮಿಕ್ಸಿ. ಇದು ಒಂದು 4-5 ಗಂಟೆ ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿ. 2 ಕಪ್ ಉಂಟು. ಈ ಸಾಧಾರಣ 2 ಕಪ್ಪಲ್ಲಿ ಎಷ್ಟು ಜನಕ್ಕೆ ಮಾಡ್ಬೋದು, ಎಷ್ಟು ಮಾಡ್ಬೋದು? ಅದು ಸ್ವಲ್ಪ ಸಣ್ಣದಾದ್ರೆ ಜಾಸ್ತಿ ಆಗ್ತದೆ, ಓಕೆ. ಸ್ವಲ್ಪ ದೊಡ್ಡದಾದ್ರೆ ಕಡಿಮೆ ಆಗ್ತದೆ. ಒಳ್ಳೆ ಇಂಟೆಲಿಜೆಂಟ್ ಆನ್ಸರ್. ಸೊ ಎಷ್ಟು ಲೆಕ್ಕ ಗೊತ್ತಾಗಲಿಲ್ಲ ಅಂದರೆ ಹೇಳಿ ಆಯ್ತು. ಹಾಗೆ ಹೇಳಿದ್ರು. ಮತ್ತೆ ದೊಡ್ಡದಾಕಿದ್ರೆ ಸ್ವಲ್ಪ ಕಡಿಮೆ, ಸಣ್ಣದಾಕಿದ್ರೆ ಸ್ವಲ್ಪ ಜಾಸ್ತಿ. ಈಗ 1 ಕಪ್ ತೆಂಗಿನ ತುರಿ, ಅಂದರೆ 2 ಕಪ್ ಅಕ್ಕಿಗೆ 1 ಕಪ್ ತೆಂಗಿನ ತುರಿ, ಇದು ಪ್ರಮಾಣ. 1 ಕಪ್ ಬೆಲ್ಲ. ಬೆಲ್ಲ ಬೇಕಾದರೆ ಜಾಸ್ತಿ, ಸಿಹಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಬೋದು, ಹಾಗೇನು ತೊಂದರೆ ಇಲ್ಲ. ಸಿಹಿ ಕಮ್ಮಿ ಆದರೂ ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು. ಅಂದರೆ ತುಂಬ ಸಿಹಿ ಆದರೂ ಇದು ಸ್ವಲ್ಪ ಅಡಿಯಲ್ಲಿ ಹಿಡಿಯೋದು ಜಾಸ್ತಿ ಅಲ್ಲ? ಹೌದೌದು, ಹಾಗೆಲ್ಲ ಬರ್ತದೆ, ಆಗ್ತದೆ ಕೆಲವೊಮ್ಮೆ. ಅದಕ್ಕೆ ಪ್ರಮಾಣ ಕರೆಕ್ಟಾಗಿ ಹೇಳಿಬಿಡಿ, ಅಷ್ಟೇ ಸಾಕು. ಹಾಗಾದರೆ ಚೂರು ಉಪ್ಪು ಹಾಕುವ, ಚೂರು ಜಾಸ್ತಿ ಏನು ಬೇಡ, ಅದು ಸ್ವೀಟ್ ಅಲ್ಲ, ಅದಕ್ಕೆ ಜಾಸ್ತಿ ಏನು ಬೇಡ. ಈಗ ಇದನ್ನು ಮಿಕ್ಸಿ ಮಾಡಬೇಕು. ಚೂರು ನೀರು ಹಾಕಬೇಕು, ಚೂರು ಜಾಸ್ತಿನೂ ನೀರು ಹಾಕಬಾರ್ದು ನಮಗೆ, ಸಾಕು. ಮತ್ತೆ ಬೇಕಾದರೆ ನೋಡಿ ಹಾಕುವ, ಯಾಕಂದರೆ ಜಾಸ್ತಿ ಆದರೆ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ಹೌದು.
ಸಾಕಲ್ಲ? ಹಾಂ, ಇದು ಸಾಕು. ಈಗ ನಾವು ಎಣ್ಣೆ ಬಿಸಿಗೆ ಇಡುವ. ಓ ಎಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದು ನಮಗೆ ಎಲ್ಲ ಅಡಿಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಬೌಲಿಗೆ ಹಾಕ್ತೇನೆ. ಈಗ ನಮಗೆ ತುಪ್ಪ ಬೇಕು, ನಮ್ಮ ನೆಯ್ಯಪ್ಪ ಅಲ್ವಾ, ಸೊ ನಮಗೆ ನೆಯ್ಯಿ ಬೇಕು. ಅದಕ್ಕೆ ಇದಕ್ಕೆ ತುಪ್ಪ ಹಾಕ್ತೇನೆ ನಾನು. ಸೊ ತುಪ್ಪ ಅಂದರೆ ಬೆಸ್ಟ್ ತುಪ್ಪ, ಶುದ್ಧ ಹಸುವಿನ ಹಾಲಿನ ಬೆಣ್ಣೆಯಿಂದ ತಯಾರಿಸಿದಂಥ ಕೇಸಿ ಗೀ ತುಪ್ಪ. ಹಾಕಬೇಕು. ಇದು ನಮ್ಮದು ನೆಯ್ಯಪ್ಪ ಅಲ್ವಾ, ಆಯ್ತು. ಸೊ ನೆಯ್ಯಿ ಬೇಕು, ಅದಕ್ಕೊಂದು 3-4 ಸ್ಪೂನ್ ಆದ್ರೂ ನೆಯ್ಯಿ ಬೇಕು. ಸ್ಪೂನ್ ಆದ್ರೂ ಬೇಕಾ? ಸಾಕು, ಅಷ್ಟು ಸಾಕು, 3 ಸಾಕು. ಹಾಂ, ಸಾಕು. ಈಗ ನಮ್ಮ ನೆಯ್ಯಪ್ಪದ್ದು ಬಂದ ರೆಡಿ ಆಗಿದೆ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಹಾಕು. ಸೊ ಯೂಶ್ವಲಿ ನಾನಾದರೆ ಹೇಗೆ ಮಾಡ್ತೀನಿ ಗೊತ್ತಾ, ನೀವು ತುಪ್ಪದಲ್ಲೇ ಫ್ರೈ ಮಾಡಿ ತೆಗೆದಿದ್ದಾಗೆ ಎಣ್ಣೆ ಇಟ್ಟು ಅದಕ್ಕೆ ತುಪ್ಪ ಹಾಕ್ತೀರಿ. ಫುಲ್ ಆಯಿಲ್, ಅದು ಒಳ್ಳೆ ತುಪ್ಪದ ಫ್ಲೇವರೇ ಬರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಇದೆಲ್ಲ, ಸೊ ಯಾವುದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ತದೆ. ಅದು ಗೊತ್ತಾಗ್ತದೆ ಅಲ್ವಾ? ಅಲ್ಲ, ಅದ್ರ ಜೊತೆಗೆ ನೀವು ಅದು ಹಾಕಿದ್ರಂತೂ ಸೂಪರ್ ಆಗಿ ಒಳ್ಳೆ ಅರೋಮಾ, ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀರಂತ ಗೊತ್ತಾಗ್ತದೆ. ಆ ಥರ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಮಾಡಿ ನೋಡಿ. ಅದಕ್ಕೆ ತುಪ್ಪ ಮಾಡ್ತೇನೆ, ನೆಕ್ಸ್ಟ್ ಟೈಮ್ ಮನೇಲಿ ಹಾಗೇನೆ ಮಾಡಿ ನೋಡ್ತೇನೆ. ಎಷ್ಟೆಲ್ಲ ಟಿಪ್ಸ್ ಕೊಡ್ತೀನಿ, ಎಲ್ಲ ಟ್ರೈ ಮಾಡಿ. ಅಲ್ಲ, ಮಾಡಿದ್ದೇನೆ. ಅಲ್ಲ, ಕೆಲವೆಲ್ಲ ಟ್ರೈ ಮಾಡಿದೆ. ನೀವು ಗುಲಾಬ್ ಜಾಮೂನ್ ಒಂದು ಟಿಪ್ಸ್ ಕೊಟ್ಟಿದ್ದೀರಿ ಲಾಸ್ಟ್ ಟೈಮ್, ಮೊದಲು ಸ್ವಲ್ಪ ಪಾಕ ತೆಗೆದಿಡ್ಲಿಕ್ಕೆ, ಅದನ್ನು ಟ್ರೈ ಮಾಡಿದ್ದೇನೆ. ಹೇಗಾಗಿದೆ? ಕರೆಕ್ಟ್ ಬಂತು ಅಲ್ವಾ? ಹಾಗೆ ಹೇಳ್ತಾ ಇರಿ ನೋಡಿ, ಈ ತರ ಎಕ್ಸ್ಪರ್ಟ್ಸ್ ಹತ್ರ ನೀವು ತಗೊಳ್ಬೇಕು. ಹೌದಪ್ಪ, ಖಂಡಿತ ಬೇಕಾಗ್ತದೆ. ಕೆಲವೊಂದು ಎಲ್ಲ ಗೊತ್ತಿರುವುದಿಲ್ಲ ನಮ್ಗೆ. ಅದೇ ಹೇಳಿದೆ, ಒಬ್ರೊಬ್ರ ಹತ್ರ ಒಂದೊಂದು ಸಿಗ್ತದೆ ನಮ್ಗೆ, ನಾಲೆಜ್ ಇರುತ್ತೆ. ಬಿಸಿ ಆಯ್ತು. ಆದ್ರೆ ಇದು ಸ್ಲೋ ಮಾಡ್ಬೇಕು ಮಾತ್ರ ನಾವು, ಇಲ್ಲದ್ರೆಲ್ಲ ಜಾಗ್ರತೆಯಲ್ಲೇ ಹಾಕ್ಬೇಕು ನಾವು. ಇದು ನೋಡಿ ಅದೇ ಮೇಲೆ ಬರ್ತದೆ. ಸೊ ನಾವು ಫೋರ್ಸಬಲಿ ಮಾಡ್ಬೇಕಂತ ಏನಿಲ್ಲ. ಅದೇ ಸ್ವಲ್ಪ ಬಿಸಿ ಆದ ತಕ್ಷಣ ಅದೇ ಅಷ್ಟಕ್ಕೆ ಮೇಲೆ ಮತ್ತೆ ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಆಯ್ತು. ಸೊ ನೋಡಿ, ಏನು ಎಕ್ಸ್ಟ್ರಾ ಇದಕ್ಕೆ ಅಡುಗೆ ಸೋಡಾ ಎಂತ ಬೇಡ. ಕೆಲವರು ಅಡುಗೆ ಸೋಡಾ ಹಾಕ್ತಾರೆ, ಅದು ಉಬ್ಬುವುದಿಲ್ಲ, ಮೇಲೆ ಬರುವುದಿಲ್ಲ ಅಂತ. ಎಂತ ಬೇಡ, ಅಗತ್ಯ ಬರೋದಿಲ್ಲ. ನೋಡಿ, ಇಷ್ಟು ಮೇಲೆ ಬಂದ ನಂತರ ಅದನ್ನು ಉಲ್ಟ ಹಾಕಿದ್ರೆ ಆಯ್ತು. ಉಬ್ಬಿ ಕೂಡ ಬಂತು, ಅದೇ ಮೇಲೆ ಬರುತ್ತೆ. ಬೇಗ ಆಗ್ತದೆ. ಸಂಜೆ ಹೊತ್ತಿಗೆಲ್ಲ ಚಾ ಆ ಕಡೆ ಗ್ಯಾಸಲ್ಲಿ ಇಟ್ಟು ಈ ಕಡೆ ಮಾಡಿದ್ರೆ ಆಯ್ತು. ತೆಂಗಿನಕಾಯಿ ಇರ್ತದೆ, ಅಕ್ಕಿ ಇರ್ತದೆ, ಬೆಲ್ಲ ಇರ್ತದೇನೆ. ಈಗ ಸ್ವಲ್ಪ ಗ್ಯಾಸ್ ಸ್ಲೋ ಫಾಸ್ಟ್ ಮಾಡ್ತಾ ಇರಬೇಕು. ತುಂಬಾ ಸ್ಲೋ ಆದ್ರೂ ಅದು ಎಣ್ಣೆ ಹೇಳ್ಕೊಳ್ತದೆ. ಹೌದು, ಹಾಕುವಾಗ ಒಮ್ಮೆ ಬಿಸಿ ಇರಬೇಕು ಎಣ್ಣೆ, ಮತ್ತೆ ಸ್ಲೋ ಮಾಡಬೇಕು. ಹೌದು, ಇದರಲ್ಲಿ ನಿಮ್ಮ ಈ ಟ್ರಿಕ್ಸ್ ನಾನು ಇಟ್ಕೊಳ್ತೀನಿ. ಅಂದ್ರೆ ಗ್ಯಾಸ್ ಜಾಸ್ತಿ ಬೇಕು ಅಲ್ವಾ? ಈಗ ಇದು ಫ್ರೈ ಆಯ್ತು. ಇದನ್ನ ಒಂದೊಂದಾಗೆ ಹಾಕ್ಬೇಕಲ್ಲ? ಒಂದೊಂದನ್ನೇ ಹಾಕ್ಬೇಕು. ಅದು ಎಲ್ಲ ಇಲ್ಲದ್ರೆ ಒಂದಿನ ಒಂದು ಅಂಟಿಕೊಂಡ್ರೆ ಅದು ನಮ್ಗೆ ಕಷ್ಟ ಆಗ್ತದೆ, ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಇದನ್ನ ಹಾಕುವಾಗ ಕೂಡ ಮಿಡ್ಲಲ್ಲಿ ಹಾಕ್ಬೇಕು. ರೆಡಿ ಅಲ್ಲ? ನಮ್ಮ ನೆಯ್ಯಪ್ಪ ರೆಡಿ ಆಗಿದೆ. ಎಸ್, ಗ್ಯಾಸ್ ಆಫ್ ಮಾಡ್ತೇನೆ. ಆದಂಥ ನೆಯ್ಯಪ್ಪ ರೆಡಿ. ಬಿಸಿ ಬಿಸಿಯಾದ ನೆಯ್ಯಪ್ಪ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂಥ ನೆಯ್ಯಪ್ಪ ತಯಾರಾಗಿದೆ. ಹೊರಗಡೆ ಮಳೆ ಸುರಿತಾ ಇರಬೇಕು, ಈ ಥರ ಬಿಸಿಯಾಗಿ ಯಾರಾದರೂ ಮಾಡಿಕೊಡ್ತಾ ಇರಬೇಕು. ತಿನ್ನೋದಕ್ಕೊಂದು ಮಜಾನೇ ಬೇರೆ. ಸೊ ಹೇಗೆ ತಯಾರಿಸೋದು ನೆಯ್ಯಪ್ಪ ಮತ್ತೊಮ್ಮೆ ನೋಡಿ. ನೆಯ್ಯಪ್ಪ ತಯಾರಿಸುವ ವಿಧಾನ: ಮೊದಲು 4 ರಿಂದ 5 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಅಕ್ಕಿಯ ಅರ್ಧ ಪಟ್ಟು ತೆಂಗಿನ ತುರಿ, ಬೆಲ್ಲ,
ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 2 ಚಮಚ ತುಪ್ಪ ಹಾಕಿ ಕಲಸಿ. ಆ ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹುಯ್ದು ಕರಿಯಿರಿ. ಸಣ್ಣ ಉರಿಯಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ನಯ್ಯಪ್ಪ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್, ಸೊ ಬಿಸಿ ಬಿಸಿ ಆದಂಥ ಈ ಕಡೆ ಒಂದು ಕಡೆ ಖಾರ, ಒಂದು ಕಡೆ ಸ್ವೀಟ್ ಇದೆ, ಎರಡು ಕೂಡ ಬಿಸಿ ಬಿಸಿಯಾಗಿದೆ. ಸೊ ಫಸ್ಟ್ ನಾನು ಯಾವ್ದು ತಗೊಳ್ಳಿ, ನೀವು ಹೇಳಿ. ಖಾರ ನಂತರ ಸ್ವೀಟ್ ತಗೊಳ್ಳಿ. ಸೊ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ಕೊಟ್ಟಿದ್ದೀರಿ. ಆಗಲೇ ಹೇಳಿದೆ ಅರೋಮಾ ಸಖತ್ತಾಗಿ ಬರ್ತಾ ಇದೆ ಅಂತ. ಆಗಲೇ ನನಗೆ ಆ ಟೇಸ್ಟ್ ಗೊತ್ತಾಗ್ತಾಯಿತ್ತು, ಅಂದರೆ ಅರೋಮಾದಲ್ಲೇ ಆ ಫ್ಲೇವರ್ಸ್ ಗೊತ್ತಾಗ್ತಾಯಿತ್ತು. ಮಸಾಲೆ ಭಾರಿ ಒಳ್ಳೆಯದು. ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಸೊ ಈಸಿಯಾಗೂ ಮಾಡ್ಬೋದು. ಸೊ ಅಂದರೆ ಚಪಾತಿಗೆ ಏನೂ ಇಲ್ಲ ಅಂತ ಹೇಳಿದರೆ ಇಮಿಡಿಯೇಟಾಗಿ ಮಾಡ್ಕೊಳ್ಳೋವಂಥದ್ದು, ಹಾಗೇನೆ ತಿನ್ಬೋದು ಕೂತ್ಕೊಂಡು. ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ನೋಡಿ ಬಿಸಿ ಬಿಸಿಯಾಗಿದೆ. ವಾವ್, ಎಷ್ಟು ಸಾಫ್ಟಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ತಿಂತಾ ಇದ್ರೆ ತಿನ್ಸುತ್ತೆ. ಎರಡೂ ಕೂಡ ಸೂಪರ್ ಮೈಂಡ್ ಬ್ಲೋಯಿಂಗ್ ಕ್ಲಾಸಿಕ್. ಸೊ ಬೇಗ ಕಾರ್ಯಕ್ರಮ ಮುಗಿಸಿ ನಾನು ಇದನ್ನು ಮುಗಿಸ್ತೀನಿ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಒಂದು ಬೈಟಲ್ಲಿ ಸಾಕಾಗಲ್ಲ, ತಿಂದರೆ ತಿನ್ನಿಸ್ತಾ ಇರುತ್ತೆ. ಆಮೇಲೆ ಕಾರ್ಯಕ್ರಮ ಮುಗ್ಸೋಕ್ಕಾಗಲ್ಲ ನನಗೆ. ತುಂಬ ಟೇಸ್ಟಿ ಆಗಿದೆ, ವೆರಿ ವೆರಿ ಟೇಸ್ಟಿ. ಸೊ ನನಗಂತೂ ಎರಡು ಕೂಡ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಟೇಸ್ಟಿ ರೆಸಿಪಿ ಮಾಡಿಕೊಟ್ಟಿದ್ದೀರಿ. ಆಹಾ, ಇನ್ನಷ್ಟು ಒಳ್ಳೆ ರೆಸಿಪಿ ಬಂದು ನಮಗೆ ಹೇಳ್ಕೊಡ್ಬೇಕು. ಸೊ ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಸೊ ನಾನಾ ಮಸಾಲ ನೀವು ಟ್ರೈ ಮಾಡಿದ್ದೀರಿ ಅಂತ ಹೇಳಿದ್ರಿ. ಸೊ ಇದರಲ್ಲಿ ಬೇರೆ ಬೇರೆ ರೆಸಿಪಿದು ಬೇರೆ, ಅಂದರೆ ಗೀ ರೋಸ್ಟ್ ಮಸಾಲ, ಡಿಫ್ರೆಂಟ್ ಮಸಾಲಾಸ್ ಇದೆ. ಅದನ್ನೆಲ್ಲವನ್ನು ಟ್ರೈ ಮಾಡಿ ಆಮೇಲೆ ಬಂದು ನಮ್ಗೆ ಹೇಳ್ಕೊಡಿ. ಖಂಡಿತ. ನಾನಾ ಮಸಾಲೆಯಿಂದ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಅದು ತಿಲ್ಲ ಇತ್ತಿಲ್ಲ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಟೇಸ್ಟಿಯಾಗಿದೆ. ಆಹಾ. ಸೊ ಒಂದಾದ್ಮೇಲೆ ಒಂದು ಇದನ್ನು ಈ ಕಡೆ ತಿಂತ ಮುಗಿಸಿದ ತಕ್ಷಣ ಅದು ಕೂಡ ಖಾಲಿ ಆಗುತ್ತೆ. ತುಂಬ ಟೇಸ್ಟಿ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.